ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಇದರ ವತಿಯಿಂದ ಅಮರ್ ಜವಾನ್ ಜ್ಯೋತಿ ಮೆರವಣಿಗೆ ದ್ವಿಚಕ್ರ ವಾಹನ ಜಾಥಾ ಇಂದು ಬೆಳಗ್ಗೆ 10 ಗಂಟೆಗೆ ಸುರತ್ಕಲ್ನಿಂದ ಕದ್ರಿ ಯುದ್ಧ ಸ್ಮಾರಕದವರೆಗೆ ಜರುಗಿತು. 10ನೇ ವರ್ಷದ ಕಾರ್ಯಕ್ರಮ ಇದಾಗಿದ್ದು ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ರಾಷ್ಟ್ರಭಕ್ತರು ಭಾಗಿಯಾಗಿ ದೇಶಕ್ಕೆ ವೀರ ಸೈನಿಕರಿಗೆ ಘೋಷಣೆಯನ್ನ ಕೂಗಿದ್ರು. ಕದ್ರಿ ಯುದ್ಧ ಸ್ಮಾರಕದ ಬಳಿ ದ್ವಿಚಕ್ರ ವಾಹನ ಜಾಥಾ ತಲುಪಿದ ಬಳಿಕ ಸ್ಮಾರಕಕ್ಕೆ ಹೂಗುಚ್ಛವಿರಿಸಿ ನಿವೃತ್ತ ವೀರ ಯೋಧರು ಗೌರವವನ್ನ ಸಲ್ಲಿಸಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗಿಯಾದ ವೀರ ಯೋಧರಾದ ನಾಯಕ್ ಪ್ರವೀಣ್ ಕುಂಪಾಲ ಹಾಗೂ ನಾಯಕ್ ಕಡಂಬೋಡಿ ಲೀಲಾಧರ್ ಈ ಇಬ್ಬರು ಯೋಧರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಎರಡೂ ವೀರ ಯೋಧರು ಕಾರ್ಗಿಲ್ ಹೋರಾಟದ ಬಗ್ಗೆ ಕೆಲವೊಂದು ಘಟನೆಗಳ ಕುರಿತು ತಮ್ಮ ಅನುಭವಗಳನ್ನ ಹಿರಿಯ ವೀರ ಯೋಧರು ಹಾಗೂ ರಾಷ್ಟ್ರಭಕ್ತರಲ್ಲಿ ಹಂಚಿಕೊಂಡರು. ಈ ಸಂದರ್ಭ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಮಂಗಳೂರು ಇದರ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್, ನಿವೃತ್ತ ಮಾಜಿ ಸೈನಿಕ ಸಂಘದ ದಕ್ಷಿಣ ಕನ್ನಡ ಅಧ್ಯಕ್ಷ ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಭಾಳ, ಕ್ಯಾಪ್ಟನ್ ದೀಪಕ್ ಅಡ್ಯಂತಾಯ, ಮಾಜಿ ಸೈನಿಕ ಸಂಘ ದಕ್ಷಿಣ ಕನ್ನಡದ ಪ್ರಧಾನ ಕಾರ್ಯದರ್ಶಿ ಹಾಗೂ ಬ್ರಿಗೇಡಿಯರ್ ಐಎನ್ ರೈ ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು, ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸದಸ್ಯರು, ರಾಷ್ಟ್ರಭಕ್ತರು, ಸಾರ್ವಜನಿಕರು ಈ ಸಂದರ್ಭ ಉಪಸ್ಥಿತರಿದ್ದರು. ಹತ್ತು ವರ್ಷಗಳಿಂದ ಈ ಸಮಾಜದ ಮಧ್ಯದಲ್ಲಿ ಸೈನ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು, ಸೈನ್ಯಕ್ಕೆ ಸೇರಲಿಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು,
ವಿದ್ಯಾರ್ಥಿಗಳಿಗೂ ನಮ್ಮ ದೇಶ ಎದುರಿಸಿದಂತಹ ಹೋರಾಟಗಳನ್ನು ತಿಳಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯಪದ್ಧತಿಯಲ್ಲಿ ಎಲ್ಲ ಬಂಧುಗಳ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. 10ನೇ ವರ್ಷ ಆಗಬೇಕಿದ್ರೆ ಪ್ರಾರಂಭದಲ್ಲೇ ನಮ್ಮೊಂದು ಯೋಚನೆ ಇತ್ತು, ಕೇವಲ ನಮ್ಮ ಒಂದು ಸಂಘಟನೆ ಕಾರ್ಯಕ್ರಮ ಇದಾಗಬಾರದು. ಮುಂದಿನ ದಿವಸದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಒಂದಲ್ಲ ಒಂದು ಸಂಘಟನೆಗಳು ಈ ರೀತಿ ಸೈನ್ಯದ ಬಗ್ಗೆ ಜಾಗೃತಿ, ಸೈನ್ಯಕ್ಕೆ ಸೇರಲಿಕ್ಕೆ ಪ್ರೇರೇಪಣೆ, ಸಮಸ್ಯೆಯಲ್ಲಿರುವ ಸೈನಿಕ ಕುಟುಂಬಗಳ ಜೊತೆಯಲ್ಲಿ ನಿರಂತರವಾಗಿ ನಿಂತುಕೊಳ್ಳುವ ವ್ಯವಸ್ಥೆಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಪ್ರಾರಂಭ ಮಾಡಬೇಕನ್ನುವಂತಹ ಯೋಚನೆಯನ್ನು ಇಟ್ಟುಕೊಂಡು ಮತ್ತೆ ಇದನ್ನು ಹೇಳಿದ್ದೆವು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ವ್ಯಾಪಕ ಪ್ರಚಾರ ಸಿಗಬೇಕು ಮತ್ತು ಉಳಿದ ಸಂಘಟನೆಗಳಿಗೆ ಪ್ರೇರಣೆ ಆಗಬೇಕು ಅನ್ನೋ ಯೋಚನೆಯನ್ನು ಇಟ್ಟುಕೊಂಡು 10ನೇ ವರ್ಷದ ಇವತ್ತಿನ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಯೋಚನೆ ಮಾಡಿರುವಂಥದ್ದು 10ನೇ ವರ್ಷ ಆಗಬೇಕಿದ್ರೆ ಪ್ರತಿ ವರ್ಷದ ಹಾಗಲ್ಲ, ಇದು ಇನ್ನಷ್ಟು ಪ್ರಚಾರ ಆಗಬೇಕಿದ್ರೆ ಒಂದು ಸುರತ್ಕಲ್ನಿಂದ ಯುದ್ಧ ಸ್ಮಾರಕ ತನಕ ಯಾವ ಒಂದು ಅಮರ್ ಜವಾನ್ ಜ್ಯೋತಿಯ ಪ್ರತಿಕೃತಿ ಕಳೆದ ವರ್ಷ ನಾವು ಸುರತ್ಕಲ್ನಲ್ಲಿ ನಿರ್ಮಾಣ ಮಾಡಿದ್ದೆವು. ಆ ಒಂದು ಪ್ರತಿಕೃತಿಯನ್ನು ಇಟ್ಟುಕೊಂಡು ಆ ಜ್ಯೋತಿಯನ್ನು ಸೈನಿಕರ ಕೈಯಲ್ಲಿ ಹಸ್ತದಿಂದ ಉದ್ಘಾಟನೆ ಮಾಡುವ ಮುಖಾಂತರ ಅದನ್ನು ಸುರತ್ಕಲ್ನಿಂದ ಇಲ್ಲಿ ತನಕ ತಗೊಂಡು ಬರಬೇಕು, ಇಡೀ ಸಮಾಜ ಇದನ್ನು ನೋಡಬೇಕು, ಆ ಮೂಲಕ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಜಾಥಾವನ್ನು ಹಮ್ಮಿಕೊಂಡ್ವಿ. ಎಷ್ಟೇ ಮಳೆ ಇದ್ರೂ ಕೂಡ ಅದನ್ನು ಎದುರಿಸಿಕೊಂಡು ಲೆಕ್ಕಿಸದೆ ಒಂದು ಮಾತು ನಾವೆಲ್ಲರಿಗೂ ಹೇಳಿದ್ವಿ, ಗಡಿಯಲ್ಲಿ ಸೈನಿಕರು ಕಾಯ್ಬೇಕಿದ್ದವರು ಮಳೆ, ಚಳಿ, ಗಾಳಿ ಅಂತ ಹೇಳಿಕೊಂಡು, ಬಿಸಿಲು ಅಂತ ಹೇಳಿಕೊಂಡು ಅಕಸ್ಮಾತ್ ಅವರ ಶೆಡ್ಡಿನ ಒಳಗಡೆ, ಬಂಕರ್ನ ಒಳಗಡೆ ಕುತ್ಕೊಂಡಿದ್ರೆ ಈ ದೇಶ ಉಳಿತಾ ಇರಲಿಲ್ಲ, ನಾವು ಬದುಕಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಕಾರ್ಗಿಲ್ ವಾರ್ ಹೇಗೆ ಸ್ಟಾರ್ಟ್ ಆಯಿತು, ಅದೊಂದು ಅಗ್ರಿಮೆಂಟ್ ಆಗಿದೆ, ಅದರ ಬಗ್ಗೆಯೂ ನಿಮಗೆ ತಿಳಿದಿದೆ. ಅದರ ನಂತರದ ವಿಷಯ ನಾನು ಹೇಳ್ತೇನೆ. ಆ ನಮ್ಮ ಏರಿಯಾದಲ್ಲಿ ಏನೋ ಮೂವ್ಮೆಂಟ್ ಆಗ್ತಾ ಇತ್ತು, ಆ ಮೂವ್ಮೆಂಟನ್ನು ಚೆಕ್ ಮಾಡಲಿಕ್ಕೆ ಅಂತ ನಮ್ಮ ರೆಕ್ಕಿ ಪಾರ್ಟಿ ಮತ್ತು ಪೆಟ್ರೋಲಿಂಗ್ ಪಾರ್ಟಿ ಹೋಗಿತ್ತು. ಆ ಪೆಟ್ರೋಲಿಂಗ್ ಪಾರ್ಟಿ 3-4 ದಿವಸದಿಂದ 7 ದಿವಸ ತನಕ ವಾಪಸ್ ಬಂದಿರಲಿಲ್ಲ. ಇದನ್ನು ನೋಡಿ ನಮ್ಮ 2nd ನಾಗ ರೆಜಿಮೆಂಟ್, ಈ ರೆಜಿಮೆಂಟ್ ಆಪರೇಷನ್ಗೆ ಡಿಟೇಲ್ ಆಯಿತು. ಆ ಜಾಗವನ್ನು ರೆಕ್ಕಿ ಮಾಡಲು ಮೂವ್ ಆಯಿತು. ಆ ರೆಜಿಮೆಂಟ್ ಮೂವ್ ಆಗುವಾಗ ಆ ಏರಿಯಾದಲ್ಲಿ ಆತಂಕವಾದಿಗಳು ಸರೌಂಡಿಂಗ್ ಹೇಳಿದರೆ 10 ಕಿಲೋಮೀಟರ್ ತನಕ ಏರಿಯಾ, ಟೈಗರ್ ಹಿಲ್, ಮಸ್ಕೋ ವ್ಯಾಲಿ, ಬ್ಯಾಟಲಿಕ್, ಸ್ಯಾಂಡೋನಾಳ, .5440, ತೋರಲಿನ್, ಇಂಥ ಏರಿಯಾಗಳನ್ನು ಅವರು 10 ಕಿಲೋಮೀಟರ್ ಕಬ್ಜಾ ಮಾಡಿದ್ರು. ಆ ಏರಿಯಾಕ್ಕೆ ನಮ್ಮ ನಾಗ ರೆಜಿಮೆಂಟ್ ಮೂವ್ ಆಗುವಾಗ ಅವರು ಕೌಂಟರ್ ಅಂಬುಷ್ ಹಾಕಿದ್ರು. ಕೌಂಟರ್ ಅಂಬುಷ್ ಹೇಳಿದರೆ ಅದರೊಳಗೆ ನಮ್ಮ ಆರ್ಮಿ ಆಗಲಿ ಯಾರೇ ಆಗಲಿ ಅದರೊಳಗೆ ಹೋದ ನಂತರ ಹಿಂದೆ ಬರುವ ಚಾನ್ಸಸ್ ತುಂಬ ಕಡಿಮೆ. ಹಾಗೆ ಆ ಏರಿಯಾಕ್ಕೆ ಒಳಗೆ ನುಗ್ಗುವಾಗ ಅವರ ಕೌಂಟರ್ ಅಂಬುಷ್ನ ಒಳಗೆ ತಲುಪುವ ತನಕ ನಿಂತು ಆತಂಕವಾದಿಗಳು ಫೈರ್ ಓಪನ್ ಮಾಡಿದರು. ನಮ್ಮ ಅದರಲ್ಲಿ 49 ಜನ ತನಕ ಕ್ಯಾಜುಯಾಲಿಟಿ ಆಯಿತು. ಆಗ CO ಆರ್ಡರ್ ಕೊಟ್ಟರು ರೆಜಿಮೆಂಟ್ ವಾಪಸ್ ಬರಲಿಕ್ಕೆ. ರೆಜಿಮೆಂಟ್ ವಾಪಸ್ ಬಂತು. ಆಗ ನಮ್ಮ ಇಂಡಿಯನ್ ಆರ್ಮಿಗೆ ತಿಳಿತು ಈ ನಮ್ಮ ಏರಿಯಾವನ್ನು ಅವರು ಕಬ್ಜಾ ಮಾಡಿದ್ದಾರೆ, ಪಾಕಿಸ್ತಾನಿಯರು ನಮ್ಮ ಬಿಟ್ಟು ಕೊಟ್ಟು ಬಂದ ಜಾಗವನ್ನು ಕಬ್ಜಾ ಮಾಡಿದ್ದಾರೆ ಅಂತ. ಆಗ ಈ ಆಪರೇಷನ್ ವಿಜಯ್, ಯಾವುದೋ ಯುದ್ಧಕ್ಕೂ ಒಂದು ಹೆಸರಿರ್ತದೆ, ಆಪರೇಷನ್ ಪರಾಕ್ರಮ ಆಗಿರ್ಬೋದು, ಆಪರೇಷನ್ ರಕ್ಷಕ ಆಗಿರ್ಬೋದು. ಹಾಗೆ ಈ ಯುದ್ಧದ ಹೆಸರು ಆಪರೇಷನ್ ವಿಜಯ್ ಎಂದು ಹೆಸರಿಡಲಾಯಿತು. ಆದ್ದರಿಂದ ನಾನು 244 ಹೆವಿ ಮೋಟರ್ ಎಂಬ ರೆಜಿಮೆಂಟಿನಲ್ಲಿ ನಾನು ಡ್ಯೂಟಿ ಮಾಡ್ತಿದ್ದೆ. ಈ ರೆಜಿಮೆಂಟ್ ವರ್ಲ್ಡಿನಲ್ಲಿರುವ ಏಕೈಕ ರೆಜಿಮೆಂಟ್. ಈ ರೆಜಿಮೆಂಟ್ ಹೈ ಆಂಗಲ್ ಅಲ್ಲಿ ಫೈರ್ ಮಾಡುವಂಥ ರೆಜಿಮೆಂಟ್. ಹೈ ಆಂಗಲ್ ಹೇಳಿದರೆ ಯಾವ ಟಾರ್ಗೆಟ್ ಬೇಕಾದರೂ ಇದು ಇಟ್ಟು ಮಾಡೋದು. ನಮ್ಮ ರೋಲ್ ಇನ್ಫೆಂಟ್ರಿ ಪ್ಲಸ್ RTR ರೋಲ್ ಮಾಡಲಿಕ್ಕಿತ್ತು. ಅದಕ್ಕಾಗಿ ನಮ್ಮ ರೆಜಿಮೆಂಟ್, ನಾವು 19 RT ಬ್ರಿಗೇಡಲ್ಲಿ ಡಿಟೇಲ್ ಆಗಿದ್ದೆವು. ಆ ಬ್ರಿಗೇಡಲ್ಲಿ ಏಕೈಕ ರೆಜಿಮೆಂಟ್ ನಮ್ಮ ರೆಜಿಮೆಂಟ್ ಈ ವಾರಿಗೆ ಡಿಟೇಲ್ ಮಾಡಿ